ನಾವು ಆಗಸ್ಟ್ 18ಕ್ಕೆ ಯಾವ್ಯಾವ ತಾಲೂಕುಗಳಲ್ಲಿ ಮಳೆ ಕೊರತೆ ಇತ್ತು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪ್ರಕಾರ 113 ತಾಲೂಕುಗಳಲ್ಲಿ ಅಲ್ಲಿ ತಕ್ಷಣ ಬೆಳೆ ಸಮೀಕ್ಷೆ ಮಾಡಿ ವರದಿಯನ್ನು ಕೊಡೋದಕ್ಕೆ ನಾವು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ಆಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿದ್ವಿ. ಅವರು ಒಂದು ಸುತ್ತು ಬೆಳೆ ಸಮೀಕ್ಷೆ ಅಂದರೆ ಗ್ರೌಂಡ್ ವೆರಿಫಿಕೇಷನ್ ಮಾಡಿ ನಮಗೆ ರಿಪೋರ್ಟ್ಸನ್ನು ಕಳಿಸಿದ್ದಾರೆ. ಆ ಸುತ್ತಿನ ಪ್ರಕಾರ 62 ತಾಲೂಕು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪರವಾಗಿ ಡ್ರೌಟ್ಗೆ ಎಲಿಜಿಬಲ್ ಆಗಿದ್ದಾವೆ. ಆದರೆ ಜನಪ್ರತಿನಿಧಿಗಳು ರೈತರು ನಮಗೆ ಮಾಹಿತಿಯನ್ನು ಕೊಟ್ಟು ಅದು ಬೆಳೆ ಸಮೀಕ್ಷೆ ಆದ ನಂತರ ಮತ್ತೆ ಬೆಳೆ ಇನ್ನಷ್ಟು ದುಸ್ಥಿತಿಗೆ ಇಳಿದಿದೆ, ಹಾಗಾಗಿ ಇನ್ನೊಂದು ಸುತ್ತು ನೀವು ಬೆಳೆ ವೆರಿಫಿಕೇಷನ್ ಮಾಡಬೇಕು ಸಮೀಕ್ಷೆ ಅಂತ ಹೇಳಿದ ಮೇಲೆ ಆ ಉಳಿದಂಥ 51 ತಾಲೂಕನ್ನು ಕೂಡ ಬೆಳೆ ಸಮೀಕ್ಷೆಗೆ ಮತ್ತೆ ಕಳಿಸ್ಕೊಟ್ಟಿದ್ದೇವೆ. ಹಾಗೂ ಅದಲ್ಲದೆ ಸೆಪ್ಟೆಂಬರ್ 2ನೇ ತಾರೀಕಿಗೆ ಇನ್ನೂ ಸುಮಾರು 83 ತಾಲೂಕುಗಳಲ್ಲಿ 113 ಅಲ್ಲದೆ ಅಡಿಷನಲ್ 83 ತಾಲೂಕಿನಲ್ಲಿ ಮಳೆ ಕೊರತೆ ಕಂಡು ಬಂದಾಗ ಆ 83 ತಾಲೂಕುಗಳನ್ನು ನಾವು ಬೆಳೆ ಸಮೀಕ್ಷೆಗೆ ಅಳವಡಿಸಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಸೊ ಒಟ್ಟಾರೆ 62 ತಾಲೂಕು ಬಿಟ್ಟು ಇನ್ನು 134 ತಾಲೂಕಿನಲ್ಲಿ ಬೆಳೆ ಸಮೀಕ್ಷೆಗೆ ಈಗ ಆದೇಶ ಮಾಡಿದ್ದೇವೆ. ಆ ವರದಿ ಅವರಿಗೆ ಈ ವಾರ ಮಾತ್ರ ಟೈಮ್ ಕೊಟ್ಟಿದ್ದೇವೆ. ಇನ್ನು 3-4 ದಿನದಲ್ಲಿ ವರದಿ ಬರುತ್ತೆ. ಅದನ್ನು ತೆಗೆದುಕೊಂಡು ಆನಂತರ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ನಾವು ಬರ ಘೋಷಣೆ ಮಾಡಬೇಕಾಗತ್ತೆ. ಅದಾದಮೇಲೆ ಬೆಳೆ ಸಮೀಕ್ಷೆ ಮಾಡಿ ಕೇಂದ್ರಕ್ಕೆ ವರದಿಯನ್ನು ಕೂಡ ಕೊಡ್ತೇವೆ ಮೆಮೊರ್ಯಾಂಡಮ್ ರೂಪದಲ್ಲಿ. ಆ ಮನವಿ ಆಧಾರದ ಮೇಲೆ ನಾಳೆ ರೈತರಿಗೆ ಏನೋ ಒಂದಷ್ಟು ಅಲ್ಪ ಪರಿಹಾರವನ್ನಾದರೂ ಕೊಡಲಿಕ್ಕೆ ಅವಕಾಶ ಇದೆ. ಏತನ್ಮಧ್ಯ ನಾವು ಯಾವ್ಯಾವ ತಾಲೂಕಿನಲ್ಲಿ ಬರ ಘೋಷಣೆ ಆಗುತ್ತೆ ಅಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಿ ಕುಡಿಯೋ ನೀರಿಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಎಲ್ಲಿ ತೀವ್ರ ಕುಡಿಯೋ ನೀರಿನ ಸಮಸ್ಯೆ ಬರುತ್ತೆ ಅಂತ ಕಡೆ ತತ್ಕ್ಷಣ ಟ್ಯಾಂಕರ್ ಮುಖಾಂತರ ನೀರು ಸರಬರಾಜು ಮಾಡಲಿಕ್ಕೆ ಹಾಗೂ ಬೋರ್ವೆಲ್ಗಳನ್ನು ಖಾಸಗಿಯಿಂದ ಬಾಡಿಗೆ ಪಡ್ಕೊಂಡು ನೀರು ಸರಬರಾಜು ಮಾಡಲಿಕ್ಕೆ ಅವ್ರಿಗೂ ಅದಕ್ಕೆ ಹಣ ಕೊಡಲಿಕ್ಕೂ ನಾವು ಮಂಜೂರಾತಿ ಮಾಡಿದ್ದೇವೆ. ಸದ್ಯಕ್ಕೆ ಮೇವು ಲಭ್ಯ ಇದೆ ನಮ್ಮ ರಾಜ್ಯದಲ್ಲಿ. ಭವಿಷ್ಯದಲ್ಲಿ ಮೇವಿನ ಕೊರತೆ ಆಗ್ಬೋದು. ಅದನ್ನು ಈಗಲಿಂದಲೇ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಮೇವು ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೀಡ್ಸನ್ನು ಮೇವಿನ ಬಿತ್ತನೆ ಬೀಜವನ್ನು ಖರೀದಿ ಮಾಡಿ ರೈತರಿಗೆ ಉಚಿತವಾಗಿ ಸೀಡ್ಸನ್ನು ಕೊಟ್ಟು ಮೇವಿನ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡಲಿಕ್ಕೂ ನಾವು ಕ್ರಮ ತಗೊಂಡಿದ್ದೇವೆ. ಈ ಬರ ಬಂದಾಗ ಜನಗಳಿಗೆ ಕೂಲಿ ಸಿಗುವಂಥದ್ದು ಕಡಿಮೆ ಆಗುತ್ತೆ. ಸೊ ಅಂತಹ ಕೃಷಿ ಕೂಲಿ ಕಾರ್ಮಿಕರು ಯಾರಿದ್ದಾರೆ ಬಡವರು, ಅವರಿಗೆ ನರೇಗಾದಲ್ಲಿ ಹೆಚ್ಚಿಗೆ ಕೂಲಿ ಸಿಗಬೇಕು ಅಂಥೇಳಿ ಈಗ ಏನು ಕೇವಲ 100 ದಿನ ಒಬ್ಬರಿಗೆ ಕೂಲಿ ಸಿಗುವಂಥ ಅದಕ್ಕೆ ಅವಕಾಶ ಇದೆ. ಅದನ್ನು ಬರಘೋಷಿತ ತಾಲೂಕುಗಳಲ್ಲಿ 150 ದಿನಕ್ಕೆ ಹೆಚ್ಚಿಗೆ ಮಾಡಲಿಕ್ಕೂ ಕೂಡ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಈ ರೀತಿಯಾಗಿ ಸಮಗ್ರವಾಗಿ ನಾವು ಸಂಬಂಧಪಟ್ಟ ಹಾಗೆ ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ. ಇದಕ್ಕೆ ಜಿಲ್ಲಾಧಿಕಾರಿಗಳ ಹತ್ರ 529 ಕೋಟಿ ಹಣನೂ ಕೂಡ ಅವರ ಖಾತೆಯಲ್ಲಿ ಇದೆ. ಸೊ ಒಟ್ಟಾರೆ ಸರ್ಕಾರ ಇದು ಬಂದಿರುವಂಥ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ಎಲ್ಲ ಕ್ರಮಗಳನ್ನು ನಾವು ಇಡ್ತಾ ಇದ್ದೇವೆ. ಅದೆಲ್ಲ ಅವರು ನೀನು ಅದಕ್ಕೆ ಕೇಳಪ್ಪ, ನಾವು ಸುಮ್ಮನೆ ನೋಡಿ, ಕೇಂದ್ರ ಸರ್ಕಾರ ಅವರು ಬಿಜೆಪಿ ಬಂದ ನಂತರ ಜನಗಳ ಪರಿಸ್ಥಿತಿ ದುಸ್ಥಿತಿ ಆಗಿದೆ. ಎಲ್ಲ ಬೆಲೆಗಳನ್ನು ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಸುಲಿಗೆ ಮಾಡ್ತಾ ಇದ್ದಾರೆ. ದೇಶದ ನೀತಿ ಇವತ್ತು ಯಾವ ಥರ ಆಗಿದೆ ಬಿಜೆಪಿ ಅಡಿಯಲ್ಲಿ ಅಂದರೆ ಬಡವರನ್ನು ಸುಲಿದು ಸಾಹುಕಾರರನ್ನು ಸಾಕುವಂಥ ದುರ್ಗತಿ ಇವತ್ತು ದೇಶಕ್ಕೆ ಬಂದಿದೆ. ಈ ಹೊಟ್ಟೆಪಾಡಿನ ವಿಷಯಗಳನ್ನು ಮುಚ್ಚಾಕೋದಕ್ಕೆ ಜನ ನಿಜ ಜೀವನದ ಕಷ್ಟಗಳನ್ನು ಅಳಿಸಿ ಹಾಕಿ ಜನಗಳ ಮನಸ್ಸಿನಿಂದ ಬರೀ ಭಾವನಾತ್ಮಕ ಎಮೋಷನಲ್ ಇಶ್ಯೂಸ್ ತಗೊಂಡು ಬಂದು ಚುನಾವಣೆಗಳನ್ನು ಮಾಡೋದನ್ನು ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿವರೆಗೂ ಅದು ಸಕ್ಸಸ್ ಆಗಿದೆ. ಬಹುಶಃ ಅವರು ಸದಾ ಹೀಗೇನೆ ಬರೀ ಜನಗಳಿಗೆ ಒಂಥರ ಭಾವನಾತ್ಮಕ ಅಮಲಿನಲ್ಲಿ ಹೊಟ್ಟೆಪಾಡಿನ ವಿಷಯಗಳನ್ನು ಮುಚ್ಚಾಕಿ ಓಟು ಹಾಕಿಸ್ಕೊಳ್ಳುವಂಥ ಪದ್ಧತಿ ಯಾವತ್ತಿಗೂ ಕೆಲಸ ಮಾಡುತ್ತೆ ಅಂತ ನಾನು ಭಾವಿಸಿಲ್ಲ. ಅವರು ಏನು ಮಾಡ್ತಾರೆ ಮಾಡಲಿ. ಈ ಬಾರಿ ಜನ ಅವರಿಗೆ ಇವೆಲ್ಲ ಎಲೆಕ್ಷನ್ಗೋಸ್ಕರ ಮಾಡ್ತಾ ಇರೋದು.
ಜನಗಳ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಸೊ ಈ ಬರೀ ಭಾವನಾತ್ಮಕ ವಿಷಯಗಳಿಂದ ದೇಶ ಉದ್ಧಾರ ಆಗೋದಿಲ್ಲ. ಯಾವಾಗ ಹೊಟ್ಟೆ ಹಸಿದವರಿಗೆ ನಾವು ಊಟ ಕೊಡ್ತೇವೆ, ಉದ್ಯೋಗ ಕೊಡ್ತೇವೆ, ಅದರಿಂದ ದೇಶ ಅಭಿವೃದ್ಧಿ ಆಗುತ್ತೆ. ಸೊ ಅದನ್ನು ಮಾಡದೆ ಬರೀ ಶ್ರೀಮಂತರಿಗೆ ಕಲ್ಯಾಣ ಮಾಡಿಕೊಂಡು ಬಡವರಿಂದ ಬರೀ ಓಟ್ಗಾಗಿ ಅವರನ್ನು ಉದ್ಯೋಗ ಮಾಡಿಕೊಳ್ಳುವಂಥ ರಾಜಕೀಯಕ್ಕೆ ಇವತ್ತಲ್ಲ ನಾಳೆ ಕೊನೆ ಆಗುತ್ತೆ. ಆವಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಅರ್ಥ ಬರುತ್ತೆ ಅಂತ ನಾನು ಭಾವಿಸಿದ್ದೇನೆ. ಕೇಂದ್ರ ಸರ್ಕಾರ ಮಾನದಂಡಗಳು ನಾವು ಬರ ಜನ ನಿರೀಕ್ಷೆ ಇರೋ ಹಾಗೆ ಪರ ಘೋಷಣೆ ಮಾಡಲಿಕ್ಕೆ ಅವಕಾಶ ಆಗ್ತಾ ಇಲ್ಲ. ಇವುಗಳನ್ನು ಬದಲಾವಣೆ ಮಾಡಬೇಕು ಅಂತ ನಮ್ಮ ಸರ್ಕಾರ ಬಂದ ಕೂಡಲೇ ನಾವು ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದೇವೆ. ಮತ್ತೊಮ್ಮೆ ನಾವು ಹೋಗಿ ಅವ್ರನ್ನ ಒತ್ತಾಯ ಮಾಡ್ತೇವೆ, ಇದು ಆದಷ್ಟು ನೀವು ಶೀಘ್ರವಾಗಿ ಈ ಮಾನದಂಡಗಳನ್ನು ಬದಲಾವಣೆ ಮಾಡಿ. ಇಲ್ಲದೆ ಹೋದರೆ ನೆಲಮಟ್ಟದಲ್ಲಿ ಬರ ಇದ್ರೂ ಕೂಡ ಅದನ್ನ ಬರ ಅಂತ ಘೋಷಣೆ ಮಾಡೋದಕ್ಕೆ ಬಿಡ್ತಾ ಇಲ್ಲ ಈ ಮಾರ್ಗಸೂಚಿಗಳು. ಹಾಗಾಗಿ ಅದನ್ನು ಬದಲಾವಣೆ ಮಾಡೋದು ಅವಶ್ಯಕ ಇದೆ. ಇದನ್ನು ಮತ್ತೊಮ್ಮೆ ನಾವು ಕೇಂದ್ರಕ್ಕೆ ಹೋಗಿ ಒತ್ತಾಯ ಮಾಡ್ತೇವೆ. ಇಲ್ಲ ಅಂತ ಹೇಳಿದ್ರೆ ಸಮರ್ಥವಾಗಿ ನಾವು ಜನಗಳಿಗೆ ನ್ಯಾಯ ಕೊಡೋದು ಕೂಡ ಕಷ್ಟ, ಕೈ ಕಟ್ಟಾಕದಂಗೆ ಆಗುತ್ತೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಬದಲಾವಣೆ ಆಗಲೇಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅದರ ಹಿಂದೆ ಪ್ರಯತ್ನವನ್ನು ಕೂಡ ಮಾಡ್ತೇವೆ.